ಬಿಸಿ ರೋಡಿನ ಇಂದಿರಾ ಕ್ಯಾಂಟೀನ್ ನೌಕರರಿಗೆ ಕಳೆದ 5 ತಿಂಗಳಿನಿಂದ ಗುತ್ತಿಗೆದಾರ ಸಂಬಳ ನೀಡಿಲ್ಲ ಎನ್ನುವ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ ಮುಚ್ಚಲಾಗಿತ್ತು. ಆದರೆ ಇದೀಗ ಸಂಬಳ ನೀಡಿದ ಹಿನ್ನೆಲೆ ಮತ್ತೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಾಗಿದೆ. ಈ ಸಂದರ್ಭ ಕ್ಯಾಂಟೀನ್ ನೌಕರರಾದ ಶಶಿಕುಮಾರ್ ಅವರು ಗುತ್ತಿಗೆದಾರ ಸಂಬಳ ನೀಡದೆ ಸತಾಯಿಸಿದ ಕಾರಣಕ್ಕಾಗಿ ಅನಿವಾರ್ಯವಾಗಿ ನೌಕರರು ಕ್ಯಾಂಟೀನ್ಗೆ ಬೀಗ ಹಾಕಿ ಹೋಗಿದ್ರು. ಆದರೆ ಇದೀಗ ಇಂದಿರಾ ಕ್ಯಾಂಟೀನ್ಗೆ ಬೀಗ ಹಾಕಿ ಬಂದ್ ಮಾಡಲಾದ ಬಗ್ಗೆ ಮಾಧ್ಯಮಗಳು ವರದಿ ಬಿತ್ತರಿಸಿದ ಕೂಡಲೇ ಎಚ್ಚೆತ್ತ ಗುತ್ತಿಗೆದಾರ 2 ತಿಂಗಳ ಸಂಬಳವನ್ನು ನೌಕರರಿಗೆ ನೀಡಿದ್ದಾರೆ. ಹಾಗಾಗಿ ನಾವು ಮತ್ತೆ ಬೀಗ ತೆಗೆದು ಹಸಿದವರಿಗೆ ಊಟ ತಿಂಡಿ ನೀಡಲು ಪ್ರಾರಂಭ ಮಾಡಿದ್ದೇವೆ ಎಂದು ಅವರು ಹೇಳಿದರು. ಇನ್ನು 3 ತಿಂಗಳ ಸಂಬಳ ಬಾಕಿ ಇದ್ದು ಕೂಡಲೇ ಇದನ್ನ ನೀಡುವಂತೆಯೂ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. 2-3 ವರ್ಷ ಆಗ್ತಾ ಬಂತು. ಈಗಂದರೆ ನಮ್ಮ ಭಾರಿ ಕಷ್ಟದಲ್ಲಿದ್ದೇವೆ. ಸಂಬಳ ಬರೋಕ್ಕೆ 4-5 ತಿಂಗಳಾಯಿತು. ಹಾಗೆ ಹೇಳುವಾಗ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಬರುವ ಕಾರಣ ಇಲ್ಲ. ನಮಗೆ ಲಾಕ್ಡೌನ್ ಟೈಮಲ್ಲಿ ಆಗಿ 2 ತಿಂಗಳು ನಾವು ಈಗ ಫ್ರೀಯಾಗಿ ಸರ್ಕಾರ ಇದು ಮಾಡಿತ್ತು. ನಾವು ನಮ್ಮ ಜೀವದ ಆಸೆ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಿ ಎಲ್ಲ ನಾವು ಬಡವರಿಗೆ ಸೇವೆ ಮಾಡಿದ್ದೇವೆ. ಆದರೂ ಏನಾದರೂ ನಮಗೆ ಕಿತ್ತು ಏನು ನಮಗೆ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಸಂಬಳ ಬರದೆ ನಮಗೆ ತುಂಬ ಕಷ್ಟದಲ್ಲಿದೆ. ಅದಕ್ಕೆ ನಾವು ಈಗ ಬಂದು ಇಟ್ಟಿದ್ದೇವೆ.